1997-98ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಗುರುವಂದನೆ ಕಾರ್ಯಕ್ರಮ ಜಿವಿಎಚ್ಎಸ್ ಹೈಸ್ಕೂಲ್ ಕುಂಜತ್ತೂರು ಮಂಜೇಶ್ವರ ಇಲ್ಲಿ ನಡೆಯಿತು. ಪ್ರಾರ್ಥನೆ, ಶಾಲಾ ಅಸೆಂಬ್ಲಿ ಪ್ರತಿಜ್ಞೆ, ಗತಿಸಿ ಹೋದ ಅಧ್ಯಾಪಕ ವೃಂದ ಮತ್ತು ಸಹಪಾಠಿ ಬಂಧುಗಳಿಗೆ ಅನುಸ್ಮರಣೆ, ಶಿಕ್ಷಕಿಯರಿಗೆ ಗೌರವಾರ್ಪಣೆ ಮತ್ತು ಮಧ್ಯಾಹ್ನದ ಭೋಜನ, ಸಹಪಾಠಿಗಳ ಹಳೆಯ ನೆನಪುಗಳನ್ನು ಮರುಕಳಿಸಲು ಕೆಲವೊಂದು ಒಳಾಂಗಣ ಆಟಗಳ ನಂತರ ರಾಷ್ಟ್ರಗೀತೆಯೊಂದಿಗೆ ಸಮಾಪ್ತಿಗೊಂಡಿತು. ಕಾರ್ಯಕ್ರಮದಲ್ಲಿ ಶಾಲಾ ಅಸೆಂಬ್ಲಿಯನ್ನ ಉಸ್ಮಾನ್ ಕುಂಜತ್ತೂರ್ ಇವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣನ್, ಶಿಕ್ಷಕರಾದ ಈಶ್ವರ, ಆನಂದ, ದೈಹಿಕ ಶಿಕ್ಷಕರಾದ ವಿಶ್ವನಾಥ್, ಶಾಲೆಯ ಪಿಯೂನ್ ವಿಶ್ವನಾಥ್ ಹಾಗೂ ಶಿಕ್ಷಕಿಯರಾದ ಸರಸ್ವತಿ, ಪ್ರಸನ್ನ, ಶ್ಯಾಮಲಾ, ಶಶಿಕಲಾ, ಸುನೀತಾ, ಅರುಣಪ್ರಭಾ, ಮೆರ್ಸಿ ಮತ್ತು ಶಾಲೆಯ ಈಗಿನ ದೈಹಿಕ ಶಿಕ್ಷಕರಾದ ಅನಿತಾ ಇವರುಗಳು ಪಾಲ್ಗೊಂಡರು. ಕಾರ್ಯಕ್ರಮದ ಸ್ವಾಗತವನ್ನ ದಯಾಕರ ಆರ್ಕೆ ಮಾಡ, ಪ್ರಾಸ್ತಾವಿಕ ಭಾಷಣವನ್ನ ಹೇಮಂತ್ ಕುಮಾರ್ ಕುಂಜತ್ತೂರ್ ಮತ್ತು ನಿರೂಪಣೆಯನ್ನ ರೇಣುಕಾ ಕಣ್ವತೀರ್ಥ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದ ಸಂಪೂರ್ಣ ಮೇಲು ಉಸ್ತುವಾರಿಯನ್ನ ಯೂಸುಫ್ ಕೆಕೆ ಕುಂಜತ್ತೂರ್ ಮುತುವರ್ಜಿ ವಹಿಸಿ ನಡೆಸಿಕೊಟ್ಟರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.